ಮಂಗಳೂರಿನಲ್ಲಿ ಬೆಳಿಗ್ಗೆ ಹಾಗೂ ಸಂಜೆ ಹೊತ್ತಿಗೆ ಒಂದು ಒಳ್ಳೆ ವೆರೈಟಿ ಆದಂತ ಬಿಸಿ ಬಿಸಿ ದೋಸೆ, ಇಡ್ಲಿ, ಸ್ನಾಕ್ಸ್, ಚಾ, ಕಾಫಿ ಹಾಗೂ ಚಾಟ್ಸ್ ತಿನ್ನೋಕೆ ಆಸೆ ಆಗಿದ್ರೆ ಈ ಕೆಫೆನ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ಹೆಲೋ ಮಂಗಳೂರು ಪಾರ್ಕಿಂಗ್ ನೋಡ್ತಾ ಇದ್ರೇನೆ ಗೊತ್ತಾಗಿರಬಹುದು ನಿಮ್ಗೆ ಈ ಕೆಫೆ ಎಷ್ಟೋ ಫೇಮಸ್ ಅಂತ. ಇಲ್ಲಿ ಬಿಸಿ ಬಿಸಿ ಘೀ ಪೊಡಿ ಇಡ್ಲಿ, ಘೀ ಪೊಡಿ ದೋಸೆ, ತುಪ್ಪ ದೋಸೆ, ಪೂರಿ ಭಾಜಿ, ಇಡ್ಲಿ ಡಿಪ್, ತಟ್ಟೆ ಇಡ್ಲಿ, ಮಸಾಲ ದೋಸಾ, ವಡಾ, ಬನ್ಸ್, ಕೋಳಿ ಬಜೆ, ನೀರುಳ್ಳಿ ಬಜೆ, ಬಾಳೆಹಣ್ಣು ಪೋಡಿ, ಮೆಣಸು ಬಜ್ಜಿ, ಪೋಡಿ, ಕಟ್ಲೆಟ್, ಮಸಾಲ್ ಪುರಿ, ದಹಿ ಪುರಿ, ವಡಪಾವ್ ಹಾಗೂ ಬಿಸಿ ಬಿಸಿ ಚಾ, ಕಾಫಿ ಮತ್ತೆ ವೆರೈಟಿ ಜ್ಯೂಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಹಾಗೇನೆ ಡೈನ್ ಇನ್ ಹಾಗೂ ಕಾರಲ್ಲೇ ಕೂತು ತಿನ್ನುವ ವ್ಯವಸ್ಥೆ ಕೂಡ ಇದೆ. ಈ ಕೆಫೆ ಬೆಳಿಗ್ಗೆ 7:30ಯಿಂದ 11:45 ಹಾಗೂ ಸಂಜೆ 3:30ಯಿಂದ ರಾತ್ರಿ 9:30 ತನಕ ಓಪನ್ ಇರುತ್ತೆ. ಇದೆಲ್ಲ ಸಿಗೋದು ಕದ್ರಿ ನ್ಯಾಚುರಲ್ಸ್ ಐಸ್ ಕ್ರೀಮ್ ಹತ್ರ ಇರುವಂತ ಕದ್ರಿ ಕೆಫೆ ಅಲ್ಲಿ ಮಾತ್ರ. ರೇಟ್ಸ್ ಹಾಗೂ ಅಡ್ರೆಸ್ ನ ಕ್ಯಾಪ್ಷನ್ಸ್ ನಲ್ಲಿ ಹಾಕಿದ್ದೇವೆ, ಮಿಸ್ ಮಾಡದೆ ಭೇಟಿ ಕೊಡಿ.